ನಮಸ್ಕಾರ, ನಾನು ಶ್ವೇತಾ ಶೇಟ್. ಅಸ್ತ್ರ ಗ್ರೂಪ್ ಪ್ರೆಸೆಂಟ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರಿ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ, ಸಂಪುಟಕ್ಕೆ ಸರ್ಜರಿ ಗುಸುಗುಸು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ಬರೋಣ. ಕರ್ನಾಟಕ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಬಗೆಗೆ ಕೂಗು ಕೇಳಿಬರುತ್ತಿದೆ. ಇತ್ತೀಚೆಗೆ ಹೇಳಿಕೆ ನೀಡಿದ್ದ ಸಚಿವ ಜಮೀರ್ ಅಹಮದ್ ಅವರು ಸಿಎಂ ಸಿದ್ದರಾಮಯ್ಯನವರ ಸಂಪುಟ ಪುನರ್ರಚನೆಯಾಗುತ್ತಿದೆ ಎಂದು ಹೇಳಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ 5 ವರ್ಷ ಮುಖ್ಯಮಂತ್ರಿಯಾಗಿಯೇ ಮುಂದುವರಿಯಲಿದ್ದಾರೆ ಎಂದಿದ್ರು. ಈ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು, ಈ ಬಾರಿಯ ಸಂಪುಟ ಪುನರ್ರಚನೆಯಲ್ಲಿ ಸಚಿವರು ಮಾತ್ರವಲ್ಲ, ಸಿಎಂ ಕೂಡ ಬದಲಾಗುತ್ತಾರೆ. ಅಕ್ಟೋಬರ್ ಕ್ರಾಂತಿಗೆ ಇದೊಂದು ವೇದಿಕೆಯಾಗುತ್ತದೆ ಎಂದಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಚಿವ ಸಂಪುಟ ಪುನರ್ರಚನೆ ಆಗಲಿದೆ ಎಂಬ ಸುಳಿವನ್ನ ನೀಡಿದ್ರು. ಅಲ್ಲದೆ ಬಿ ನಾಗೇಂದ್ರ ಅವರು ಸಚಿವರಾಗುವುದು ನಿಶ್ಚಿತ ಎಂದು ಹೇಳಿದ್ರು. ಈ ಬಗ್ಗೆ ವಾರ 10 ದಿನಗಳಲ್ಲಿ ತೀರ್ಮಾನ ಆಗಲಿದೆ. ಆದರೆ ಸಿಎಂ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಇರ್ತಾರೆ ಎಂದು ಹೇಳಿಕೊಂಡಿದ್ರು. ಆದರೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಮಾಡುವುದು ಸಿಎಂ ವಿವೇಚನೆಗೆ ಬಿಟ್ಟ ವಿಚಾರ. ಇದೆಲ್ಲ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ನಮಗೆ ಗೊತ್ತೇ ಆಗುವುದಿಲ್ಲ ಎಂದು ಜಮೀರ್ ಅಹಮದ್ ಹೇಳಿಕೆ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ರು. ಕೆಲವರು ಅವರವರ ಅಭಿಪ್ರಾಯ ಹೇಳುತ್ತಾರೆ. 2.5 ವರ್ಷಕ್ಕೆ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಹೇಳಿಕೊಂಡು ಬರ್ತಿದ್ದಾರಲ್ಲ, ಇದರ ಬಗ್ಗೆ ನಮಗ್ಯಾರಿಗೂ ಗೊತ್ತೇ ಇಲ್ಲ. ಹೈಕಮಾಂಡ್ ಅವರು ಯಾರೂ ಹೇಳಿಲ್ಲ, ಅಥವಾ ಸಿಎಂ ಆಗಲಿ ಅಧ್ಯಕ್ಷರಾಗಲಿ ನಮಗೆ ಇದರ ಬಗ್ಗೆ ಹೇಳಿಲ್ಲ. ಒಳಗೆ ಅವರು ಏನು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದಿದ್ದಾರೋ ಗೊತ್ತಿಲ್ಲ ಎಂದ್ರು. ಇದೇ ವಿಚಾರವಾಗಿ ವಿಧಾನ ಪರಿಷತ್ನ ಸದಸ್ಯ ಸಲೀಂ ಅಹಮದ್ ಅವರು ಮಾತನಾಡಿ, ನವೆಂಬರ್ಗೆ ಸರ್ಕಾರಕ್ಕೆ 2.5 ವರ್ಷ ಆಗ್ತದೆ. 50% ಸಚಿವರಿಗೆ ಪಕ್ಷದ ಜವಾಬ್ದಾರಿ ನೀಡಿ ಸಂಪುಟ ಪುನರ್ರಚನೆ ಆಗಬೇಕು. ಅದರಲ್ಲಿ ಹೊಸಬರಿಗೆ ಅವಕಾಶ ನೀಡಬೇಕು ಎಂಬ ಬೇಡಿಕೆ ಇಟ್ಟಿದ್ದೇವೆ. ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಆಗಬಹುದು ಎಂಬ ನಿರೀಕ್ಷೆ ವ್ಯಕ್ತಪಡಿಸಿದ್ರು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರಕ್ಕಾಗಿ ರಾಜ್ಯದ ನಾಯಕರು ಕಾಯುತ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ 2 ವರ್ಷ ಪೂರ್ಣಗೊಂಡ ಬೆನ್ನಲ್ಲೇ ಸಚಿವ ಸಂಪುಟ ಪುನರ್ರಚನೆಯ ಕುರಿತು ಇತ್ತೀಚೆಗೆ ಚರ್ಚೆಗಳು ಮತ್ತೊಮ್ಮೆ ಆರಂಭವಾಗಿದ್ದು, ಕೆಎನ್ ರಾಜಣ್ಣ ಅವರ ವಜಾ ಹಾಗೂ ಬಿ ನಾಗೇಂದ್ರ ಅವರ ರಾಜೀನಾಮೆಯಿಂದ ತೆರವಾದ 2 ಸ್ಥಾನಗಳಿಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ತೀವ್ರ ಪೈಪೋಟಿ ಶುರುವಾಗಿತ್ತು. ಈ ಪೈಪೋಟಿಯಲ್ಲಿ ಯಾರು ಗೆಲ್ತಾರೆ, ಸಿದ್ದು ಬಣವು ಡಿಕೆಶಿ ಬಣವು ಎಂಬ ಕುತೂಹಲ ಕೂಡ ಕಾಡಿತ್ತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಅವರು ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಮೊದಲನೇದಾಗಿ ರಾಜ್ಯದ ಸಚಿವ ಸಂಪುಟದ ಪುನರ್ರಚನೆಗೆ ಕೂಗು ಕೇಳಿಬರ್ತಾ ಇದೆ. ಸೊ ಸಂಪುಟ ರಚನೆ ಆಗುವ ಸಾಧ್ಯತೆ ಏನಾದರೂ ಇದೆಯಾ? ನೋಡಿ, ಈ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರಂಭದಿಂದ ಇಂದಿನ ತನಕ ಸುಮಾರು 2.5 ವರ್ಷ ಆಗ್ತಾ ಬಂತು. ಪ್ರತಿ ಬಾರಿಯೂ ಸಂಪುಟ ಪುನರ್ರಚನೆಯ ವಿಚಾರಗಳು ಸದ್ದು ಮಾಡ್ತಾ ಇರ್ತದೆ. ಈಗ 2.5 ವರ್ಷ ಆಗ್ತಾ ಬಂತು. ನವೆಂಬರ್ಗೆ 2.5 ವರ್ಷ ಆಗುತ್ತೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ಸಹ ಮಧ್ಯದಲ್ಲಿ ಬಂತು. ಹೌದು, ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಅಸ್ತಿತ್ವದಲ್ಲಿರುವಾಗಲೂ ಒಂದು ರೀತಿಯಂಥ ಆಂತರಿಕ ಗೊಂದಲಗಳು ಸೃಷ್ಟಿಯಾಗ್ತಾ ಇರ್ತದೆ. ಆಗ ಸಂಕ್ರಾಂತಿಗೆ ಕ್ರಾಂತಿ ಆಗ್ತದೆ ಅಂತ ಹೇಳ್ತಾರೆ. ಅದಾಗಿ 2 ತಿಂಗಳಾಗುವಾಗ ಯುಗಾದಿಗೆ ಏನೋ ಬದಲಾವಣೆ ಆಗ್ತದೆ ಅಂತ ಹೇಳ್ತಾರೆ. ಅದಾಗಿ ಪುನಃ 6 ತಿಂಗಳಾದಾಗ ನವರಾತ್ರಿ ಕಳೆದ ಮೇಲೆ ಏನಾದರೂ ಪ್ರಯತ್ನಗಳಾಗ್ತದೆ ಅಂತ ಹೇಳ್ತಾರೆ. ಅದರಿಂದಾಗಿ ಪ್ರತಿ ವರ್ಷವೂ ಈ 3 4 ಗಡುವು ಕೊಡುವಂತಹ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಆದರೆ ರಾಜ್ಯ ಸರ್ಕಾರ ಕಳೆದ 2.5 ವರ್ಷಗಳಿಂದ ಏನು ಆಡಳಿತ ನಡೆಸ್ತಾ ಇದೆ, ಆ ಆಡಳಿತದಲ್ಲಿ ಕೆಲವೊಂದು ಲೋಪಗಳನ್ನು ಬಿಟ್ಟರೆ ಅತ್ಯುತ್ತಮವಾದ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಇದೆ. ಚುನಾವಣಾ ಪೂರ್ವದಲ್ಲಿ ಏನೆಲ್ಲ ಗ್ಯಾರಂಟಿಗಳ ಭರವಸೆಯನ್ನು ನೀಡಿತ್ತು, ಅದರಲ್ಲಿ 25% ಭರವಸೆಯನ್ನಾದರೂ ಅದು ಈಡೇರಿಸಿದೆ. ಅದು ಶಕ್ತಿ ಯೋಜನೆಯ ಮೂಲಕ. ಮತ್ತು ಪ್ರತಿ ಬಡವರಿಗೆ 10 kg ಅಕ್ಕಿ ಕೊಡುವಂಥ ವಾಗ್ದಾನ ಈಡೇರಲಿಲ್ಲ. ಕೇವಲ 5 kg ಅಕ್ಕಿ, ಕೇಂದ್ರ ಸರ್ಕಾರದಿಂದ ಬರುವಂಥ ಅಕ್ಕಿಯನ್ನು
ಕೊಡ್ತಾ ಇದ್ದಾರೆ. ಯುವ ನಿಧಿ ಇನ್ನೂ ಸಹ ಕೊಟ್ಟಿಲ್ಲ. ಮತ್ತು ಗೃಹಜ್ಯೋತಿ ಯೋಜನೆಯು ಅಲ್ಪ ಸ್ವಲ್ಪ ಕೆಲವರಿಗೆ ಪ್ರಯೋಜನ ಆಗಿದೆ. ಆದರೆ ಆ ಪ್ರಯೋಜನಗಳು ಸರಿಯಾಗಿ ಜನರಿಗೆ ಸಿಕ್ಕಿಲ್ಲ. ವಿದ್ಯುತ್ ದರ 4 ರೂಪಾಯಿ 35 ಪೈಸೆ ಇದ್ದದ್ದನ್ನು ಇವರು 7 ರೂಪಾಯಿ 75 ಪೈಸೆಗೆ ಏರಿಸಿಬಿಟ್ಟು 200 ಯೂನಿಟ್ ವಿದ್ಯುತ್ ಅಂತ ಹೇಳಿ ಆ ರೀತಿಯಾಗಿ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಿಂಗಳಿಗೆ ಅಂತೇಳಿ ಹಣ ಪಾವತಿ ಮಾಡ್ತಾ ಇಲ್ಲ. ಆದರೆ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಸ್ಕಿಪ್ ಆಗ್ತಾ ಇದೆ, ಬರ್ತಾ ಇರ್ತದೆ. ಈ ರೀತಿಯ ಆಡಳಿತ ವ್ಯವಸ್ಥೆ ಎಲ್ಲಿದೆ? ಇಂತಹ ಸಂದರ್ಭದಲ್ಲಿ ಈಗ ಸರ್ಕಾರಕ್ಕೆ 2.5 ವರ್ಷ ತುಂಬುವಂತಹ ಸಂದರ್ಭದಲ್ಲಿ ಈ ಸ್ವರ ಎದ್ದಿರುವುದು. ಒಂದು ಸಂಪುಟ ಪುನರ್ರಚನೆ ಆಗ್ತದೆ, ಇಲ್ಲ ಇದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತದೆ ಅಂತೇಳಿ. ಮೇಲ್ನೋಟಕ್ಕೆ ನೋಡಿದರೆ ಮುಖ್ಯಮಂತ್ರಿ ಬದಲಾವಣೆ ಆಗುವಂತಹ ಯಾವುದೇ ಸೂಚನೆಗಳು ಇಲ್ಲ. ಸಿದ್ದರಾಮಯ್ಯನವರು ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತೇಳಿ. ಸಿದ್ದರಾಮಯ್ಯನವರ ಬೆಂಬಲಿಗರು ಅದನ್ನೇ ಹೇಳಿದ್ದಾರೆ. ಆದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಣ್ಣಿಟ್ಟು ಕುಳಿತಿರುವಂತಹ ಡಿ ಕೆ ಶಿವಕುಮಾರ್ ಅವರು ಬದಲಾವಣೆಗಳು ಸಹಜ, ಹಾಗೇ ಆಗುತ್ತೆ ಅಂತ ವಿಶ್ವಾಸದಲ್ಲಿದ್ದಾರೆ. ಯಾಕಂದರೆ ಬದಲಾವಣೆ ಅಂದರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಹೈಕಮಾಂಡ್ ತಮಗೆ ಆ ಭರವಸೆ ನೀಡಿದೆ ಎನ್ನುವಂಥ ವಿಶ್ವಾಸದಲ್ಲಿ ಅಲ್ಲಿ ಅವರಿದ್ದಾರೆ. ಯಾಕಂತ ಹೇಳಿದರೆ ರಾಜ್ಯದಲ್ಲಿ 136 ಸ್ಥಾನಗಳನ್ನು ಪಡೆದು ಕಾಂಗ್ರೆಸ್ ಬಹುಮತ ಪಡೆದಂಥ ಸಂದರ್ಭದಲ್ಲಿ ಆ ಅಚೀವ್ಮೆಂಟಿಗೆ, ಆ ಸಾಧನೆಗೆ ಇಬ್ಬರ ಕೊಡುಗೆಯೂ ಇತ್ತು. ಸಿದ್ದರಾಮಯ್ಯವರ ಕೊಡುಗೆ ಇತ್ತು, ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಇತ್ತು, ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿದ್ದವು, ಎಲ್ಲವೂ ಆಗಿತ್ತು. ಪಕ್ಷಕ್ಕೆ ಅದರ ಕ್ರೆಡಿಟ್ ಹೋಗಲಿಲ್ಲ. ಮಾಸ್ ಲೀಡರ್ ಆಗಿದ್ದ ಸಿದ್ದರಾಮಯ್ಯರ ಪ್ರಯತ್ನ ಭಾರಿ ದೊಡ್ಡದಿತ್ತು. ಯಾಕಂದರೆ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ಅವರು ಸಕ್ಸಸ್ ಆಗಿದ್ದರು. ಆದ್ದರಿಂದಾಗಿ ಸಹಜವಾಗಿ ಅವರೇ ಮುಖ್ಯಮಂತ್ರಿ ಎನ್ನುವಂಥ ವಾತಾವರಣ ಬಿಂಬಿತವಾಗಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರು ತಾವು ಪ್ರಬಲ ಸಮುದಾಯದ ನಾಯಕ, ಹಲವು ಬಾರಿ ಶಾಸಕರಾಗಿದ್ದೇನೆ, ಹಲವು ಮುಖ್ಯಮಂತ್ರಿಗಳ ಕೈ ಕೆಳಗೆ ಸಚಿವರಾಗಿ ಕೆಲಸ ಮಾಡಿದ್ದೇನೆ, ಹಲವು ಆಪಾದನೆಗಳು ನನ್ನ ಮೇಲೆ ಇದೆ. ಆದರೂ ಸಹ ಪಕ್ಷಕ್ಕಾಗಿ ನಾನು ಎಲ್ಲ ರೀತಿಯ ತ್ಯಾಗವನ್ನು ಮಾಡಿದ್ದೇನೆ. ಪಕ್ಷ ಯಾವ್ಯಾವ ಸಂದರ್ಭದಲ್ಲಿ ಸಂಕಟಕ್ಕೆ ಒಳಗಾಗಿತ್ತೋ ಆ ಸಂದರ್ಭದಲ್ಲೆಲ್ಲ ಪಕ್ಷದ ಪರವಾಗಿ ನಿಂತಿದ್ದೇನೆ. ಅದಕ್ಕಾಗಿ ನನ್ನನ್ನು ಟಾರ್ಗೆಟ್ ಮಾಡಿ ನನ್ನ ಮೇಲೆ ವಿವಿಧ ಪ್ರಕರಣಗಳನ್ನು ಕೇಂದ್ರ ಸರ್ಕಾರ ದಾಖಲಿಸಿದೆ ಅಂತ ಹೇಳಿ ಅದನ್ನೊಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಹೈಕಮಾಂಡ್ನ ಮುಂದೆ ಇಟ್ಟಿದ್ದರು. ಆದ್ದರಿಂದ 2 ದಿವಸಗಳ ದೆಹಲಿಯಲ್ಲಿ ಅವರಿಬ್ಬರು ಸೇರಿಕೊಂಡು ಹೈಕಮಾಂಡ್ನೊಂದಿಗೆ ಚರ್ಚೆ ನಡೆಸಿ ಕೊನೆಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರನ್ನು ಹೈಕಮಾಂಡ್ ಆಯ್ಕೆ ಮಾಡಿತ್ತು. ಯಾಕಂತ ಹೇಳಿದರೆ ಆಯ್ಕೆಯಾಗಿ ಬಂದಂತಹ 136 ಮಂದಿ ಶಾಸಕರ ಪೈಕಿ ಹೆಚ್ಚಿನ ಶಾಸಕರ ಒಲವಿದ್ದದ್ದು ಸಿದ್ದರಾಮಯ್ಯವರ ಕಡೆಗೆ. ಆದ್ದರಿಂದಾಗಿ ಸಿದ್ದರಾಮಯ್ಯನವರನ್ನು ಬದಿಗೆ ತಳ್ಳಲಿಕ್ಕೆ ಹೈಕಮಾಂಡಿಗೂ ಸಾಧ್ಯ ಆಗಲಿಲ್ಲ. ಪರಿಣಾಮವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾಳಯಕ್ಕೆ, ಅವರ ಬೆಂಬಲಿಗರಿಗೆ ಮೂಗಿಗೆ ತುಪ್ಪ ಸವರುವಂಥ ಕೆಲಸವನ್ನು ಮಾಡಿದರು. ಯಾಕಂತ ಹೇಳಿದರೆ ಇದು ಪವರ್ ಶೇರಿಂಗ್ ಮಾತುಕತೆ ಆಗಿದೆ. 2.5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, 2.5 ವರ್ಷ ಡಿ ಕೆ ಶಿವಕುಮಾರ್ ಅಂತೇಳಿ ಆ ಒಂದು ವದಂತಿಯನ್ನು ಹರಿಯಬಿಟ್ಟಿದ್ರು. ಆದರೆ ಯಾವುದೇ ಸರ್ಕಾರ ಆಗಲಿ ಯಾವುದೇ ಪಕ್ಷವಾಗಲಿ ಅನಿವಾರ್ಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಯನ್ನು ಬದಲಾಯಿಸಿಕೊಂಡು ಹೋಗ್ತದೆ ಹೊರತು ನಿರ್ದಿಷ್ಟವಾಗಿ ಇಷ್ಟೇ ತಿಂಗಳಿಗೆ ಮುಖ್ಯಮಂತ್ರಿ ಅಂತೇಳಿ ನಿಗದಿಪಡಿಸೋದಿಲ್ಲ. ಸಾಮಾನ್ಯವಾಗಿ ಚುನಾವಣೆ ನಡೆದಾಗ 5 ವರ್ಷಗಳ ಕಾಲಕ್ಕೆ ಚುನಾವಣೆ ನಡೆಯುವುದು. ಮಧ್ಯದಲ್ಲಿ ಏನಾದರೂ ಗೊಂದಲಗಳು ಸೃಷ್ಟಿಯಾದರೆ ಮಾತ್ರ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತದೆ ಹೊರತು ಬೇರೆ ಏನು ಕಾರಣಗಳಿಲ್ಲ. ಈ ಹಿಂದೆ ಸಹ 176 ಸ್ಥಾನಗಳನ್ನು ಪಡೆದು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿಯಾಗಿದ್ದರು. ಅವರನ್ನು ಕೆಳಗಿಳಿಸಬೇಕು ಅಂತ ಹೇಳಿ ಕಾಂಗ್ರೆಸ್ಸಿನ ಒಂದು ಬಣ ಪ್ರಯತ್ನ ಪಡ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಅವರಿಗೆ ಅನಾರೋಗ್ಯವು ಕಾಡಿತ್ತು. ಇಂತಹ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರು ಅವರನ್ನು ನೋಡಲಿಕ್ಕಂತಲೇ ಬಂದರು. ಅದು ಅಲ್ಲದೆ ಅದೇ ಸಂದರ್ಭದಲ್ಲಿ ರಾಮನಗರ ಆ ಭಾಗದಲ್ಲಿ
ಕೋಮುಗಲಭೆ ಸ್ಫೋಟ ಆಗಿತ್ತು. ಅದಕ್ಕೆ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಕಾರಣರಾಗಿದ್ದರು. ಅಲ್ಲಿ ಸಂತ್ರಸ್ತರಾದವರನ್ನು ಮೀಟ್ ಮಾಡಲಿಕ್ಕೆ ಮತ್ತು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದ ವೀರೇಂದ್ರ ಪಾಟೀಲ್ರನ್ನ ಮಾತಾಡಿಸ್ಕೊಂಡ್ರೆ ರಾಜೀವ್ ಗಾಂಧಿಯವರೇ ಬಂದಿದ್ದರು. ಅವರು ಬಂದು ರಾಮನಗರಕ್ಕೆ ಭೇಟಿ ನೀಡಿದರು. ಮತ್ತು ವೀರೇಂದ್ರ ಪಾಟೀಲ್ ಅವರನ್ನ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಮತ್ತು ಹೋಗುವ ಸಂದರ್ಭದಲ್ಲಿ HAL ಏರ್ಪೋರ್ಟ್ನಲ್ಲಿ ಸುದ್ದಿಗಾರರಿಗೆ ಹೇಳಿದರು, ನಾಳೆ ನೀವು ಹೊಸ ಮುಖ್ಯಮಂತ್ರಿಯನ್ನು ನೋಡ್ತಾ ಇದ್ದೀರಿ ಅಂತೇಳಿ. ಆ ಸಂದರ್ಭದಲ್ಲಿ ವೀರೇಂದ್ರ ಪಾಟೀಲರು ಅನಾರೋಗ್ಯಕ್ಕೆ ಈಡಾಗಿದ್ದರಿಂದ ಅವರ ಬದಲಾವಣೆ ಆಗಿದ್ದು ಸಹಜವಾಗಿ ಆಗಿತ್ತು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನೊಳಗೆ ಮತ್ತೆ ಗುಂಪುಗಾರಿಕೆ ಆರಂಭವಾಗಿತ್ತು. ಕೊನೆಗೆ ಬಂಗಾರಪ್ಪನವರನ್ನು ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ತದನಂತರದ ಬೆಳವಣಿಗೆಯಲ್ಲಿ ಬಂಗಾರಪ್ಪನವರನ್ನು ಕೆಳಗಿಳಿಸಿ ವೀರಪ್ಪ ಮೊಯ್ಲಿಯವರನ್ನು ಮುಖ್ಯಮಂತ್ರಿ ಮಾಡಿದಾಗಲೂ ಸಹ SM ಕೃಷ್ಣ ಅವರು ಪ್ರಬಲ ಸ್ಪರ್ಧಿಯಾಗಿದ್ದರು. ಆದರೂ ಹೈಕಮಾಂಡ್ ವೀರಪ್ಪ ಮೊಯ್ಲಿಯವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿತ್ತು. ಈ ರೀತಿಯಾಗಿ ಹೈಕಮಾಂಡ್ ಆ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅನಿವಾರ್ಯವಾದ ಸಂದರ್ಭಗಳಲ್ಲೇ ಹೊರತು ಮತ್ತೆ ಯಾವ ಸಂದರ್ಭಗಳಲ್ಲಿ ಅಲ್ಲ. ಬಂಗಾರಪ್ಪರನ್ನು ಕೆಳಗಿಳಿಸಬೇಕು ಅಂತಂದರೆ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂತು, ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ಅಂತೇಳಿ. ಅದರ ಮೇಲೆ ಅವರನ್ನು ಕೆಳಗಿಳಿಸಬೇಕಾಯಿತು. ತದನಂತರ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆದಾಗ ತದನಂತರ ವೀರಪ್ಪ ಮೊಯ್ಲಿಯವರ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ 94ರ ಚುನಾವಣೆಯಲ್ಲಿ ಬಹುಮತ ಪಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ರೀತಿಯಾಗಿ ಪರಿಸ್ಥಿತಿ ಬದಲಾಗಿ ಹೋಗಿತ್ತು. ಆಗ ರಾಜೀವ್ ಗಾಂಧಿಯವರು ಕಾಲ ಆಗಿದ್ದರು. ಇಂಥ ಘಟನೆಗಳು ಹಿಂದೆ ಕಾಂಗ್ರೆಸ್ನಲ್ಲಿ ಆಗಿದೆ, ಆಗಲಿಲ್ಲ ಅಂತ ಇಲ್ಲ. ಕೇವಲ ಲಕೋಟೆಯ ಆಧಾರದಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೆಸರುಗಳನ್ನು ಘೋಷಣೆ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಸಂಖ್ಯೆಯ ಶಾಸಕರ ಬೆಂಬಲ ಇದೆ ಅಂತ ಹೇಳಿ ಲೆಕ್ಕ ಮಾಡಿ ಶಾಸಕಾಂಗ ಪಕ್ಷದ ನಾಯಕರನ್ನು ಆಯ್ಕೆ ಮಾಡುವಂಥ ಸಂಸ್ಕೃತಿಯನ್ನು ಕಾಂಗ್ರೆಸ್ ಈ ಹಿಂದೆಯೂ ಉಳಿಸ್ಕೊಂಡಿಲ್ಲ, ಈಗಲೂ ಉಳಿಸ್ಕೊಂಡಿಲ್ಲ. ಏನಿದ್ರು ಹೈಕಮಾಂಡ್ ಕೃಪೆ. ಅದರಿಂದಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನದ ಮೇಲೆ ಎಲ್ಲರೂ ಬದ್ಧರಾಗಿ ಇರಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಹೈಕಮಾಂಡಿಗೆ ಸಡ್ಡು ಹೊಡೆದ್ದು ಇಲ್ಲಿ ಯಾವುದೇ ನಾಯಕರುಗಳು ಸಕ್ಸಸ್ ಆದ ಉದಾಹರಣೆಗಳಿಲ್ಲ. ಬಂಗಾರಪ್ಪನವರು ಸಹ ಈ ಹಿಂದೆ ಕರ್ನಾಟಕ ಕಾಂಗ್ರೆಸ್ ಅಂತ ಒಂದು ಪಕ್ಷವನ್ನು ಕಟ್ಟಿ ಹೋರಾಟ ಮಾಡಿದವರೇ. ಅದರಿಂದಾಗಿ ಈಗ DK ಶಿವಕುಮಾರ್ ಅವರು ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ನಾನು ಮುಖ್ಯಮಂತ್ರಿ ಆಗ್ತಾನೆ ಅಂತ ಕಾದ ಕೂತರು ಸಹ ಸಿದ್ದರಾಮಯ್ಯನವರು ಮಾತ್ರ ಅಧಿಕಾರವನ್ನು ಬಿಟ್ಟು ಕೊಡುವ ಛಾತಿ ಉಳ್ಳಂಥ ನಾಯಕರಲ್ಲ. ಅವರು ಸಹಜವಾಗಿ ಅವರು ಅಧಿಕಾರವನ್ನು ಬಿಟ್ಟು ಕೊಡುವುದಿಲ್ಲ. ಯಾಕಂದರೆ ಹಿಂದುಳಿದ ವರ್ಗದ ನಾಯಕರು ಒಂದು. ಎರಡನೇದು ಅಪಾರವಾದ ಆಡಳಿತ ಅನುಭವ ಇರುವವರು, ಜನತಾ ಪರಿವಾರದಿಂದ ಬೆಳೆದು ಬಂದವರು. ಅಂತಹ ಹಿನ್ನೆಲೆ ಸಿದ್ದರಾಮಯ್ಯನವರಿಗೆ ಸಹಜವಾಗಿಯೇ ಕಾಂಗ್ರೆಸ್ನಲ್ಲಿ ಮೂಲ ಕಾಂಗ್ರೆಸ್ಸಿಗರಿಂದ ಸ್ವಲ್ಪ ಅಡೆತಡೆ ಇದೆಯೇ ಹೊರತು ಇತರ ಕಾಂಗ್ರೆಸ್ಸಿಗರಿಂದ ಇಲ್ಲ. ಮೂಲ ಕಾಂಗ್ರೆಸ್ಸಿಗರಿದ್ದಾರೆ. ಯಾಕಂದರೆ ಇವರು ವಲಸಿಗೆ ಕಾಂಗ್ರೆಸ್ಸಿಗರು, ಸಿದ್ದರಾಮಯ್ಯನವರು ಜನತಾ ದಳದಿಂದ ಬಂದವರು. ಆದ್ದರಿಂದಾಗಿ ಆ ಬಗ್ಗೆ ಕೆಲವು ಅಡೆತಡೆ ಇದೆಯೇ ಹೊರತು ಏನಿಲ್ಲ. ಆದರೆ ಸಿದ್ದರಾಮಯ್ಯನವರು ಪ್ರಸ್ತುತ ಕಾಲಘಟ್ಟದಲ್ಲಿ ಕಾಂಗ್ರೆಸ್ಸಿನ ಪ್ರಶ್ನಾತೀತ ನಾಯಕರು. ಅವರಿಗೆ ಇರುವಂಥ ಇಮೇಜಿನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಎನ್ನುವುದರಲ್ಲಿ ತಪ್ಪು ಏನೂ ಇಲ್ಲ. DK ಶಿವಕುಮಾರ್ ಅವರ ಪಾತ್ರವು ಗರಿಷ್ಠವಾಗಿರ್ಬೋದು. ಆದರೆ ಸಿದ್ದರಾಮಯ್ಯನವರೊಬ್ಬರು ಮಾಸ್ ಲೀಡರು. ರಾಜ್ಯದ 31 ಜಿಲ್ಲೆಗಳಲ್ಲಿಯೂ ಸಹ ಅವರಿಗೆ ಅಭಿಮಾನಿಗಳಿದ್ದಾರೆ. ಸಿದ್ದರಾಮಯ್ಯನವರ ಬಗ್ಗೆ ತಿಳಿದವರಿದ್ದಾರೆ. ಅದರಿಂದಾಗಿ ಅಂಥ ಮಾಸ್ ಲೀಡರನ್ನು ಬದಲಾಯಿಸುವುದಷ್ಟು ಸುಲಭ ಅಲ್ಲ. ಇಂಥ ಸಂದರ್ಭದಲ್ಲಿ ಅವರು ಆಲೋಚನೆ ಮಾಡ್ತಾರೆ. ಅದರಿಂದಾಗಿ ಸೆಪ್ಟೆಂಬರ್ ಕ್ರಾಂತಿ ಏನಂತ ಹೇಳ್ತೇವೆ, ಆಲ್ಮೋಸ್ಟ್ ಅದು ಸಂಪುಟ ಪುನರ್ರಚನೆ ಆಗ್ಬೋದು ಅಂತ ಕಾಣ್ತದೆ. 2.5 ವರ್ಷ ಈ ಸಂಪುಟ ಅಧಿಕಾರದಲ್ಲಿದೆ. ಅದರಿಂದ ಸಂಪುಟ ಪುನರ್ರಚನೆ ಆಗ್ಬೋದು. ಕೆಲವು ನಿಷ್ಕ್ರಿಯ ಸಚಿವರು ಅಂತ ಹೇಳ್ತೇವೆ ನಾವು. ಅವರು ಅವರ ಖಾತೆಗೆ ಸೀಮಿತವಾಗಿ ಪಕ್ಷಕ್ಕೆ ಏನು ಲಾಭ ಮಾಡಿ ಕೊಡದಂತಹ ಸಚಿವರುಗಳು ಇದ್ದಾರೆ. ಅಂಥವರನ್ನು ಬದಲಾವಣೆ ಮಾಡಿ ಒಳ್ಳೆ ಯಂಗ್ ಆ್ಯಂಡ್ ಎನರ್ಜಿಕ್ ಶಾಸಕರನ್ನು ಮಂತ್ರಿಗಳನ್ನು ಮಾಡುವಂಥದ್ದು ಇದೆ. ಮತ್ತು ನಾಗೇಂದ್ರ ಅವರನ್ನು ಮರಳಿ ಸಂಪುಟಕ್ಕೆ ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂದರೆ ಅವರು
ಯಾವ ಕಾರಣಕ್ಕಾಗಿ ಸಂಪುಟದಿಂದ ರಾಜೀನಾಮೆ ಕೊಡಬೇಕಾಯ್ತಾ, ಅವರ ಮೇಲಿದ್ದ ಆರೋಪಗಳಿಗೆ ಸಂಬಂಧಿತ ತನಿಖಾ ಸಂಸ್ಥೆಗಳು ಕ್ಲೀನ್ ಚಿಟ್ ಕೊಟ್ಟಿದೆ. ರಾಜಣ್ಣನವರು ಉಡಾಫೆ ಮಾತುಗಳಿಂದ ಕೇಂದ್ರದ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗಿ ಉಚ್ಚಾಟಿಸಲ್ಪಟ್ಟವರು. ಅವರು ರಾಜೀನಾಮೆ ಕೊಟ್ಟವರಲ್ಲ. ಅವರು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದರೂ ಸಹ ಕೇಂದ್ರದ ಹೈಕಮಾಂಡ್ ಒಪ್ಪಲಿಲ್ಲ, ಅವರನ್ನು ಸಂಪುಟದಿಂದ ತೆಗೆದುಹಾಕಬೇಕಂತಲೇ ಹೇಳಿತ್ತು. ಅದರಿಂದಾಗಿ ಅವರು ಮತ್ತು ಆಲ್ರೆಡಿ 2 ಸೀಟುಗಳನ್ನು ಖಾಲಿ ಇತ್ತು. ಈ 2 ಸೀಟುಗಳು ಒಟ್ಟಿಗೆ 4 ಸೀಟುಗಳು ಭರ್ತಿಯಾಗಬೇಕು. ಮುಖ್ಯಮಂತ್ರಿಯವರು ಇದು ಬೀಸೋದನ್ನೇ ತಪ್ಪಿಸ್ಕೊಳ್ತಾರೆ. ಈ ಜೇನುಗೂಡಿಗೆ ಕೈ ಹಾಕೋದು ಬೇಡ. ಸಂಪುಟ ಪುನರಾಚನೆ ಅಂದರೆ ಹೇಳಿದರೆ ಜೇನುಗೂಡಿಗೆ ಕೈ ಹಾಕುವಂಥ ಕೆಲಸ. ಅದಕ್ಕಿಂತ 4 ಮಂದಿಯನ್ನು ಸೇರಿಸಿಕೊಂಡು ಸಂಪುಟವನ್ನು ವಿಸ್ತರಣೆ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಬಹುದು ಅಂತ ಕಾಣ್ತದೆ. ಆದರೆ ಕಾಂಗ್ರೆಸ್ಸಿನಲ್ಲಿ ಹಲವಾರು ಮಂದಿ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ, ಹಿರಿಯ ನಾಯಕರುಗಳಿದ್ದಾರೆ. ಅವರಿಗೆ ಇದೇ ಅವಧಿ ಕೊನೆಯ ಅವಧಿ ಆಗ್ಬೋದು. ಯಾಕಂದರೆ ಅವರ ಏಜ್ ಫ್ಯಾಕ್ಟರಲ್ಲಿ. ಆದ್ದರಿಂದ ಅವರಿಗೆ ಮುಂದಿನ ಬಾರಿಗೆ ಟಿಕೆಟ್ ಸಿಗುತ್ತೆ ಮತ್ತು ಗೆಲ್ತೇನೆ ಅಂತ ವಿಶ್ವಾಸ ಇಲ್ಲದವರಂಥದ್ದು. ಅಂಥವರಿಗೆ ಒಂದು ಆಸೆ ಇರ್ತದೆ, ಕೊನೆಯ ಬಾರಿ ಆದರೂ ನಾವು ಮಂತ್ರಿ ಆಗಬೇಕು ಅಂತೇಳಿ. ಅದರಿಂದಾಗಿ ಅವರು ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಮ್ಮ ಅಂದಾಜಿನ ಪ್ರಕಾರ ಏನಂತ ಹೇಳಿದರೆ, ಮುಖ್ಯಮಂತ್ರಿಯವರು ಇಂತಹ ಸಂದರ್ಭದಲ್ಲಿ ಜೇನುಗೂಡಿಗೆ ಕೈ ಹಾಕಲ್ಲ. ಯಾಕಂತ ಹೇಳಿದರೆ ಸಾರ್ವಜನಿಕರಲ್ಲಿ ಸರ್ಕಾರದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಕಳೆದ ಚುನಾವಣೆಯ ಪೂರ್ವದಲ್ಲಿ ಯಾವ ಅಭಿಪ್ರಾಯವು ಕ್ರೋಢೀಕರಣ ಆಗಿತ್ತು, ಆ ಅಭಿಪ್ರಾಯ ಈಗ ಇಲ್ಲ. ಕೇವಲ ಒಂದು ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಕಳಿಗೆ ಉಚಿತವಾಗಿ ಪ್ರಯಾಣಕ್ಕೆ ಅವಕಾಶ ಸಿಕ್ಕಿದೆ ಒಂದನ್ನು ಬಿಟ್ಟರೆ ಬೇರೆ ಎಲ್ಲ ಯೋಜನೆಗಳು ವಿಫಲವಾಗಿದೆ. ಮತ್ತು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಎಲ್ಲ ಕಡೆಗಳಲ್ಲೂ ಸಹ ಅಂತಹ ಒಂದು ಕೂಗು ಇದ್ದೇ ಇದೆ. ಈಗ ಯಾವುದೇ ರೀತಿಯ ಕಾಮಗಾರಿ ನಿರ್ವಹಿಸುವಂಥ ಪರಿಸ್ಥಿತಿಯಲ್ಲೂ ಸರ್ಕಾರ ಇಲ್ಲ. ಯಾಕಂತ ಹೇಳಿದರೆ ಕಾಂಟ್ರಾಕ್ಟರ್ಗಳಿಗೆ ಕೊಡಬೇಕಾದಂತಹ ಬಾಕಿ ಮೊತ್ತವೇ ಹಲವು ಸಾವಿರ ಕೋಟಿಗಳ ಲೆಕ್ಕದಲ್ಲಿ ಇದೆ. ಅವರು ಮೊನ್ನೆ ತಾನೇ ಒಂದು ಕೇಂದ್ರ ಹೈಕಮಾಂಡಿಗೆ ಪತ್ರ ಬರೆದಿದ್ದಾರೆ. ಹೀಗೆ ನಮ್ಮ ಬಿಲ್ ಪೇಮೆಂಟ್ ಆಗ್ತಾ ಇಲ್ಲ, ಬಿಲ್ ಪೇಮೆಂಟು ಕೆಲವೊಂದು ನೀತಿಯ ಅನ್ವಯ ಮಾಡ್ತಾ ಇದ್ದಾರೆ, ಅದಕ್ಕೂ 80% ಕಮಿಷನ್ ಕೇಳ್ತಾ ಇದ್ದಾರೆ. ಈ ರೀತಿ ಆರೋಪವನ್ನು ಅವರು ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಸತ್ಯವೋ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಅಂತಿಂತೂ ಕಾಂಟ್ರಾಕ್ಟ್ದಾರರಿಗೆ ಬಿಲ್ ಪೇಮೆಂಟ್ ಆಗ್ತಾ ಇಲ್ಲ ಅಂತ ಒಂದು ಸತ್ಯ. ಅದರಿಂದಾಗಿ ಇಂತಹ ಸ್ಥಿತಿಯಲ್ಲಿ ಯಾವುದೇ ಸರ್ಕಾರ ಆಗಲಿ ಜನರನ್ನು ಆಂಶಿಕವಾಗಿ ನಿರಾಸೆಯ ಮಡುವಿಗೆ ದುಡಿದಂತಹ ಸರ್ಕಾರ ಇಂತಹ ಸಂದರ್ಭದಲ್ಲಿ ಒಂದು ಪ್ರಯೋಗಗಳನ್ನು ಮಾಡಲಿಕ್ಕೆ ಹೋಗಲ್ಲ. ಆದ್ದರಿಂದಾಗಿ ಹೆಚ್ಚು ಅಂಶ ಜಮೀರ್ ಅಹ್ಮದ್ ಅವರು ಸೂಚನೆ ಕೊಟ್ಟ ಹಾಗೆ ಒಂದು 4 ಮಂದಿ ಸಚಿವರುಗಳನ್ನು ಸೇರಿಸಿಕೊಂಡು ಇದ್ದ ಸಚಿವರನ್ನು ಹಾಗೆ ಇರಿಸಿಕೊಂಡು ಖಾತೆಗಳ ಬದಲಾವಣೆ ಮಾಡಿ ಒಂದು ಸಂಪುಟ ಪುನರ್ರಚನೆ ಮಾಡ್ಬೋದು ಅನ್ನೋಂಥ ಅದನ್ನು ಕೈ ಬಿಡುವಂಥ ಪ್ರಶ್ನೆ ಇದೆ. ಬಿಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ಮತ್ತೆ ಸರ್ಕಾರದ ಒಳಗೆ ಗುಂಪುಗಾರಿಕೆಗೆ ಅವಕಾಶ ಸಿಕ್ಕಿದಾಗೆ. ಯಾಕಂತ ಹೇಳಿದ್ರೆ ಈ ಕಡೆಯಿಂದ DK ಶಿವಕುಮಾರ್ ಅವರು ಆಸೆಯಿಂದ ಕೂತಿದ್ದಾರೆ, ಯಾವಾಗ ಈ ಹಣ್ಣು ಬೀಳ್ತದೆ, ಈ ಹಣ್ಣು ಯಾವಾಗ ಬೀಳ್ತದೆ, ಅದು ಯಾವಾಗ ಬಂದು ನನ್ನ ಬಾಯಿಗೆ ಬೀಳ್ತದೆ ಅಂತೇಳಿ. ಈ ಹಣ್ಣನ್ನು ಕೊಯ್ಯುವುದು ಹೇಗೆ, ಈ ಹಣ್ಣನ್ನು ಬೀಳಿಸುವುದು ಹೇಗೆ ಅಂತೇಳಿ ಅವರು ಕಾಯ್ತಾ ಇರುವಂಥ ಈ ಸಂದರ್ಭದಲ್ಲಿ ಯಾವುದೇ ಮುತ್ಸದ್ದಿ ರಾಜಕಾರಣಿ ಅಂಥ ಪ್ರಯತ್ನಕ್ಕೆ ಕೈ ಹಾಕುವುದಿಲ್ಲ ಅಂತ ಅಭಿಪ್ರಾಯ ಇದೆ. ಓಕೆ ಸರ್, ಹಾಗಾದರೆ ಶೀಘ್ರದಲ್ಲೇ ಸಂಪುಟ ರಚನೆ ಆಗ್ತದಾ? ಅದು ಶೀಘ್ರದಲ್ಲಿ ಅಂದರೆ ಇನ್ನೊಂದು ತಿಂಗಳಲ್ಲಿ ಸಂಪುಟ ಪುನರ್ರಚನೆ ಆಗ್ಬೋದು. ಸಂಪುಟ ಪುನರ್ರಚನೆ ಅಂತ ಹೇಳಿದರೆ ಈಗ ಖಾಲಿ ಇರುವಂಥ 4 ಸ್ಥಾನಗಳನ್ನು ಸೇರಿಸ್ಕೊಳ್ಳೋದು. ರಾಜಣ್ಣ ಅವರನ್ನು ಸೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾಗೇಂದ್ರ ಅವರು ಒಳಗೆ ಬರ್ಬೋದು. ಮತ್ತೆ 3 ಬೇರೆ ಪಕ್ಷದ ಹಿರಿಯ ನಾಯಕರು ಅವರನ್ನು ಸೇರಿಸಿಕೊಳ್ಳಬಹುದು. ಒಟ್ಟಾರೆಯಾಗಿ ಸಮತೋಲಿನ ಇರುವಂತಹ ಸಂಪುಟವನ್ನು ರಚನೆ ಮಾಡಿ ಖಾತೆಗಳು ಅದಲು ಬದಲಾಗ್ಬೋದು. ಈಗ ಪರಮೇಶ್ವರ ಕೈಯಲ್ಲಿದ್ದ ಗೃಹ ಖಾತೆ ಅದು ಬೇರೆಯವರ ಕೈಗೆ ಹೋಗ್ಬೋದು.
ಬೇರೆ ಪ್ರಬಲ ಖಾತೆ ಪರಮೇಶ್ವರ ಕೈಗೆ ಬರ್ಬೋದು. ಈ ರೀತಿಯಾಗಿ ಖಾತೆಗಳ ಬದಲಾವಣೆ ಆಗೋದು ಪುನರ್ರಚನೆ ಅಂತ ಹೇಳ್ತೇವೆ ನಾವು. ಆದರೆ ಸಗಟಾಗಿ ಒಂದು 10-20 ಮಂದಿಯನ್ನು ಸಂಪುಟದಿಂದ ಕೈಬಿಟ್ಟು ಪುನಃ 20-25 ಮಂದಿಯನ್ನು ಸಂಪುಟಕ್ಕೆ ಸೇರಿಸಿಕೊಂಡು ಅಮೂಲಾಗ್ರವಾಗಿ ಸಂಪುಟದ ಸ್ವರೂಪವನ್ನೇ ಬದಲಾಯಿಸುವಂಥ ಪ್ರಯತ್ನಗಳು ನಡೀಲಿಕ್ಕಿಲ್ಲ. ಯಾಕಂದರೆ ಅದು ಅತ್ಯಂತ ಆತ್ಮಹತ್ಯೆಯ ನಿರ್ಧಾರ ಆಗ್ಬೋದು ಅಂತೇಳಿ, ಸರ್ಕಾರದ ಆತ್ಮಹತ್ಯೆಯ ನಿರ್ಧಾರ ಆಗ್ಬೋದು ಆ ರೀತಿಯ ಪ್ರಯತ್ನ ಪಟ್ಟರೆ. ಯಾಕಂದರೆ ಕೈ ಬಿಡುವಂಥ ಶಾಸಕರು ಮಂತ್ರಿಗಳು ಸಹ ಆಯಾ ಪರಿಸರದಲ್ಲಿ ಅವರು ಪ್ರಬಲರಾಗಿ ಇರ್ತಾರೆ. ಒಂದು 4-5 ಶಾಸಕರ ಬೆಂಬಲ ಅವರಿಗೆ ಇದ್ದೇ ಇರ್ತದೆ. ಅದರಿಂದ ಅದು ಮತ್ತೆ ಭಿನ್ನಮತಕ್ಕೆ ಕಾರಣ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಸರ್, ಮಾತನ್ನು ಮುಂದುವರ್ಸೋಣ, ಒಂದು ಬ್ರೇಕ್ ಅಂತ ತಗೊಂಡ್ಬರೋಣ. ಇದೀಗ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore.
AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇನ್ನು ಈ ಬಗ್ಗೆ ಗೃಹ ಸಚಿವರು ಹೇಳ್ತಾ ಇದ್ದಾರೆ, ನಮಗೆ ಗೊತ್ತೇ ಇಲ್ಲ, ನಮಗೆ ಯಾರು ಕೂಡ ಹೇಳೇ ಇಲ್ಲ, ಬರೀ ಊಹಾಪೋಹ ಅಂತ. ಇದಕ್ಕೆ ನೀವೇನಂತೀರಾ? ನೋಡಿ, ಒಂದು ಸರ್ಕಾರದ ಭಾಗವಾಗಿ ಗೃಹ ಸಚಿವರು ಆ ರೀತಿ ಹೇಳಬೇಕೇ ಹೊರತು ಇಲ್ಲ ನಮಗೆ ಅಲ್ಲಿಂದ ಮಾಹಿತಿ ಇದೆ, ಯಾರೋ ಹೇಳಿದ್ದಾರೆ ಅಂತ ಒಂದು ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಅವರೊಂದು ಸರ್ಕಾರದ ಭಾಗ. ಅದರಿಂದಾಗಿ ಸರ್ಕಾರ ಏನು ಹೇಳ್ತದೆ ಅದನ್ನು ಅವರು ಹೇಳಬೇಕಷ್ಟೇ. ಅದರಿಂದಾಗಿ ಅವರು ಅದನ್ನು ಸಾರಾಸಗಟಾಗಿ ನಿರಾಕರಿಸ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅವರು ಸಹ ಇನ್ನು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಕ್ಯಾಂಡಿಡೇಟು. ದಲಿತ ವರ್ಗಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಎನ್ನುವಂಥ ಕೂಗು ಬಲವಾದ ಕೇಳಿ ಬರ್ತಾ ಇದ್ದರೆ ಪರಮೇಶ್ವರ್ ಸಹ ಒನ್ ಆಫ್ ದ ಕಂಟೆಸ್ಟೆಂಟ್. 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸಹಜವಾಗಿ ಪರಮೇಶ್ವರ್ ಅವರು KPCC ಅಧ್ಯಕ್ಷರು, ಅವರೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಇತ್ತು. ಆದರೆ ಏನು ಮಾಡೋದು, ಅವರ ಗ್ರಹಚಾರ, ಅವರು ಆ ಚುನಾವಣೆಯಲ್ಲಿ ಸೋತರು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ಅವರು ಡಿಫೀಟ್ ಆದರು. ಆದ್ದರಿಂದಾಗಿ ಅವರು ಆ CM ರೇಸಿಗೆ ಹೋಗಲಿಕ್ಕೆ ಆಗಲಿಲ್ಲ. ಇಲ್ಲದ CM ರೇಸಲ್ಲಿ ಅವರೇ ಸಿದ್ದರಾಮಯ್ಯನವರು CM ಆಗ್ತಾ ಇರಲಿಲ್ಲ 13ರಲ್ಲಿ. ಒಂದು ವೇಳೆ ಕೊರಟಗೆರೆಯಲ್ಲಿ ಪರಮೇಶ್ವರ್ ಗೆಲ್ತಾ ಇದ್ದರೆ ಸಿದ್ದರಾಮಯ್ಯನವರು CM ಆಗ್ತಾ ಇರಲಿಲ್ಲ. ಅವರು ಪ್ರಬಲ ಕಂಟೆಸ್ಟೆಂಟ್ ಆಗ್ತದೆ. ಯಾಕಂದರೆ ಮೂಲ ಕಾಂಗ್ರೆಸ್ಸಿಗರು ಅವರು.
ಇವರು ವಲಸಿಗ ಕಾಂಗ್ರೆಸ್ಸಿಗರು. ಮೂಲ ಮತ್ತು ವಲಸಿಗರ ತಿಕ್ಕಾಟದಲ್ಲಿ ಪರಮೇಶ್ವರ್ ಅವರಿಗೆ ಒಲವು ಜಾಸ್ತಿ ಇತ್ತು. ಯಾಕಂದರೆ ಹೈಲಿ ಎಜುಕೇಟೆಡ್ ಪರ್ಸನ್ನು. ದೊಡ್ಡ ಒಂದು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಂತ ಒಂದು ಶಿಕ್ಷಣ ಸಂಸ್ಥೆ ಮಾಲೀಕರು, ತುಮಕೂರಿನಲ್ಲಿ ಒಳ್ಳೆಯ ಪ್ರಭಾವ ಇದ್ದಂಥವರು, ದಲಿತ ವರ್ಗಕ್ಕೆ ಸೇರಿದವರು. ಇದು ಎಲ್ಲ ಅಡ್ವಾಂಟೇಜ್ಗಳು ಅವರಿಗೆ ಇದ್ದದ್ದು. ಆದರೆ ಅವರ ದುರದೃಷ್ಟ, ಅವರ ಹಣೆಯಲ್ಲಿ ಬರಲಿಲ್ಲ. ಅವರು ಚುನಾವಣೆಯಲ್ಲಿ ಸೋತರು. ಇಲ್ಲಿ ಕಾಂಗ್ರೆಸ್ ಬಹುಮತಕ್ಕೆ ಬಂತು. ಸಿದ್ದರಾಮಯ್ಯನವರು ಆಗ ತಾನೇ ಕಾಂಗ್ರೆಸ್ಸಿಗೆ ಬಂದವರು, ಜನತಾದಳ ಬಿಟ್ಟು ಅದರ ನಂತರ ಕಾಂಗ್ರೆಸ್ಸಿಗೆ ಬಂದವರು ಅವರು. ಅದೊಂದು ಅವರನ್ನು ಮುಖ್ಯಮಂತ್ರಿ ಮಾಡಲಾಯಿತು. ಅದರಿಂದಾಗಿ ಅವರ ಅವಕಾಶಗಳು. ಅದರ ನಂತರ ಅವರು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಅದರ ನಂತರ ಸಚಿವ ಸಂಪುಟಕ್ಕೆ ಬಂದವರು. ಅದರಿಂದಾಗಿ ಅವರು ಸಹ ಒನ್ ಆಫ್ ದಿ ಕಂಟೆಸ್ಟೆಂಟೇ. ಅವರು ಇಂಥ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದವರು ಪ್ರಶ್ನೆ ಕೇಳಿದರೆ ಅವ್ರು ಯಾಕೆ ಸಿಕ್ಕಾಕೋತಾರೆ, ಹೀಗೆ ಆಗ್ತದೆ ಅಂತೇಳಿ. ಇನ್ನು ಅವರಿಬ್ಬರ ಜಗಳದಲ್ಲಿ ಮೂರನೇವನಿಗೆ ಆದಾಯ ಆಗ್ತದೆ ಅಂತಂದರೆ ಪರಮೇಶ್ವರ್ ಅವರು ಸಹ ಕಂಟೆಸ್ಟೆಂಟೇ. ಅವರಿಗೆ ಎರಡೇ ಅಡ್ವಾಂಟೇಜ್ ಇದೆ. ಒಂದನೇದು ದಲಿತ ಸಮುದಾಯಕ್ಕೆ ಸೇರಿದವರು, ಎರಡನೇದು ಹೈಲಿ ಎಜುಕೇಟೆಡ್, ಮೂಲ ಕಾಂಗ್ರೆಸ್ಸಿಗರು, ಎಲ್ಲವೂ ಇದೆ. ಎಲಿಜಿಬಿಲಿಟಿ ಇದೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಎಲಿಜಿಬಿಲಿಟಿ ಇದೆ ಅವರಿಗೆ. ಹಲವು ಬಾರಿ ಶಾಸನಸಭೆಗೆ ಆಯ್ಕೆ ಆದವರು, ಹಲವು ಮಂದಿ ಮುಖ್ಯಮಂತ್ರಿಗಳೊಂದಿಗೆ ಕೆಲಸ ನಿರ್ವಹಿಸಿದವರು, ಸೌಮ್ಯವಾದಿ. ಆದ್ದರಿಂದ ಎಲಿಜಿಬಿಲಿಟಿ ಇದೆ. ಅವರು ಯಾಕೆ ಮತ್ತೆ ಏನಾದರೂ ಹೇಳಿ ಸಿಕ್ಕಾಕೊಳ್ತಾರೆ? ಹೈಕಮಾಂಡ್ನ ಕೆಂಗಣ್ಣಿಗೆ ಯಾರು ಗುರಿಯಾಗಬಾರ್ದು. ಹೈಕಮಾಂಡ್ನ ಕೃಪಾ ಕಟಾಕ್ಷ ಬೇಕೇ ಬೇಕು. ಅದನ್ನಾಗೆ ಅವರ ಆ ರೀತಿಯ ಹೇಳಿಕೆ ನೀಡಿದ್ದಾರೆ. ಸರ್, ಈಗ ಬಿಜೆಪಿಯ ಆರೋಚಕರು ಹೇಳ್ತಾ ಇದ್ದಾರೆ ಅಕ್ಟೋಬರ್ ಕ್ರಾಂತಿಗೆ ವೇದಿಕೆ ಆಗಲಿದೆ ಎಂದು. ಈಗ ಸಚಿವ ಸಂಪುಟ ಪುನರ್ರಚನೆ ಆಗುವುದಕ್ಕೆ ಸಿಎಂ ಕೂಡ ಬದಲಾಗ್ತಿದ್ದಾರೆ ಎಂದು ಹೇಳ್ತಿದ್ದಾರೆ. ನೋಡಿ, ಭಾರತೀಯ ಜನತಾ ಪಕ್ಷ ಅವರ ಸ್ವಯಂಕೃತ ಅಪರಾಧದಿಂದ ಈ ಬಾರಿ ವಿರೋಧ ಪಕ್ಷದ ಸ್ಥಾನದಲ್ಲಿದೆ. ಕಳೆದ ಬಾರಿ ಅವರು ಅಧಿಕಾರದಲ್ಲಿದ್ದರು. ಆ ಸಂದರ್ಭದಲ್ಲಿ ಆದಂತಹ ಕೆಲವೊಂದು ಸ್ವಯಂಕೃತ ಅಪರಾಧದಿಂದ ಅವರಿಗೆ ನಿರೀಕ್ಷಿತ ಸ್ಥಾನಗಳು ಬರಲಿಲ್ಲ, ವಿರೋಧ ಪಕ್ಷವಾಗಿ. ಆದ್ದರಿಂದ ಕಾಂಗ್ರೆಸ್ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರ ಹಿಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಅವರು ಈ ಸರ್ಕಾರ ಹೆಚ್ಚು ದಿನ ಬಾಳಲಿಕ್ಕೆ ಬರುವುದಿಲ್ಲ ಅಂತೇಳಿ ಒಂದು ನಿರೀಕ್ಷೆಯಲ್ಲಿ ಇದ್ದರು. ಯಾಕಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಬಲವಾಗಿ ಪೈಪೋಟಿ ನಡೆಸಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ರಾಜ್ಯ ಸೂತ್ರವನ್ನು ಹೆಣೆದಿತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಅದರಿಂದಾಗಿ ಬಿ ಜೆ ಪಿಯವರಿಗೆ ಏನಿತ್ತು, ಸಿದ್ದರಾಮಯ್ಯನ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣ ಪರಸ್ಪರ ಕಚ್ಚಾಟ ಆಗ್ಬೋದು, ಪರಿಣಾಮವಾಗಿ ಸರ್ಕಾರ ಬೀಳ್ಬೋದು. ಆ ಸಂದರ್ಭದಲ್ಲಿ ಆ ಸರ್ಕಾರದ ಒಂದು ಭಾಗ ಏನಾದರೂ ಹೊರಗೆ ಬಂದರೆ ನಮ್ಮ ಬೆಂಬಲವನ್ನು ಪಡ್ಕೊಂಡು ಮತ್ತೊಂದು ಸರ್ಕಾರ ರಚನೆ ಆಗ್ಬೋದು. ಈ ರೀತಿಯ ಮಹಾರಾಷ್ಟ್ರದಲ್ಲಿ ಏನು ರಾಜಕೀಯ ಕ್ರಾಂತಿ ನಡೀತು, ಅಂಥ ಕ್ರಾಂತಿ ನಡೀಬೋದು ಅಂತ ಆಲೋಚನೆ ಮಾಡಿದರು. ಆದರೆ ಇಲ್ಲಿ ಯಾಕಂತ ಹೇಳಿದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒಟ್ಟಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಎರಡು ಪರಸ್ಪರ ವಿರುದ್ಧ ಧ್ರುವಗಳು. ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿದೆ ಅಂತ ಆದರೂ ಸಹ ಅದು ಸಹ ಸಂಪೂರ್ಣವಾಗಿ ಹಾಲು ಜೇನಿನಂತ ಏನು ಬೆರೆತಿಲ್ಲ. ಜೆ ಡಿ ಎಸ್ನವರಿಗೆ ಅವಕಾಶ ಬೇಕಿತ್ತು, ಬಿ ಜೆ ಪಿಯೊಟ್ಟಿಗೆ ಸೇರಿಕೊಂಡಿದ್ದಾರೆ. ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೇನ್ ಮಾಡ್ಕೊಂಡಿದ್ದಾರೆ, ಲಾಭ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಯಾಕಂದರೆ ಬಿ ಜೆ ಪಿಯವರು 16 ಸ್ಥಾನಗಳನ್ನು ಗೆಲ್ಲಬೇಕಾದರೂ ಲೋಕಸಭೆಯಲ್ಲಿ ಜೆ ಡಿ ಎಸ್ನ ಪಾಲು ಇತ್ತು. ಅದರಿಂದಾಗಿ ಆ ರೀತಿಯಾಗಿ ರಾಜಕೀಯ ಪರಿಸ್ಥಿತಿ ಇರುವಂಥದ್ದು. ಅದರಿಂದಾಗಿ ಬಿ ಜೆ ಪಿಯವರು ಈ ಒಂದು ಆಶಾಭಾವನೆಯಲ್ಲಿದ್ದಾರೆ. ಯಾಕಂದರೆ ಅವರವರು ಕಚ್ಚಾಟಿಕೊಂಡು ಸರ್ಕಾರ ಪತನ ಆದರೆ ಅದರಲ್ಲಿ ಈಗ ಸಹಜವಾಗಿಯೇ ಜಮೀರ್ ಅಹಮದ್ ಅವರು ಹೇಳಿದಂಥ ಒಂದು ಮಾತು, ನಾಗೇಂದ್ರ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ತಾರೆ ಅಂತ ಹೇಳಿದ್ರೆ ಅದು ಪುನರ್ರಚನೆ ಆಗ್ಬೋದು ಅಂತ ಹೇಳಿ. ಪುನರ್ರಚನೆ ಆಗುವಂಥ ಸಂದರ್ಭದಲ್ಲಿ ಅದು ಜೇನುಗೂಡಿಗೆ ಕಲ್ಲು ತೂರಿದಂತೆ ಆಗ್ತದೆ. ಇಂಥ ಸಂದರ್ಭದಲ್ಲಿ ವ್ಯತ್ಯಯಗಳಾಗ್ಬೋದು ಅಂತೇಳಿ ಅವರ ಅಭಿಪ್ರಾಯ ಹೇಳುವಂಥದ್ದು. ಸರ್, KN ರಾಜಣ್ಣ ಅವರ ವಜಾ ಹಾಗೂ ಬಿ ನಾಗೇಂದ್ರ ಅವರ ರಾಜೀನಾಮೆಯಿಂದ ತೆರವಾದ 2 ಸ್ಥಾನಗಳಿಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ತೀವ್ರ ಪೈಪೋಟಿ ಮುಂದುವರೆದಿದೆ. ನೋಡಿ, KN ರಾಜಣ್ಣ ಅವರು ಸಹಕಾರ ಸಚಿವರಾಗಿದ್ದವರು.
ಕೇಂದ್ರದ ಅವರ ಹೈಕಮಾಂಡ್ ಮತಚೋರಿಯಂತಹ ಒಂದು ಗಂಭೀರ ಆಪಾದನೆಯನ್ನು ಹೊತ್ತುಕೊಂಡು ಪ್ರಚಾರ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ರಾಜಣ್ಣ ಅವರು ಅದಕ್ಕೆ ವಿರುದ್ಧವಾದಂಥ ಸ್ಟೇಟ್ಮೆಂಟ್ ಕೊಟ್ಟರು. ಆ ಸ್ಟೇಟ್ಮೆಂಟು ಹೈಕಮಾಂಡಿಗೆ ತಲುಪಿದಾಗ ಹೈಕಮಾಂಡು ಏನು ಮಾಡಿತ್ತು, ಅವರನ್ನು ಸಂಪುಟದಿಂದ ವಜಾ ಮಾಡಿ ಅಂತ ಹೇಳಿತ್ತು. ಸಿದ್ದರಾಮಯ್ಯನವರ ಅತ್ಯಂತ ಆಪ್ತ ಬಳಗಕ್ಕೆ ಸೇರಿದವರು ರಾಜಣ್ಣ, ತುಮಕೂರಿನ ಪ್ರಭಾವಿ ಮುಖಂಡ, ಪಕ್ಷದಲ್ಲಿ ಪ್ರಭಾವಿ ಮುಖಂಡ. ಸಿದ್ದರಾಮಯ್ಯನವರು ಹೈಕಮಾಂಡ್ನೊಟ್ಟಿಗೆ ಸಾಕಷ್ಟು ಸಮಜಾಯಿಸಿ ಮಾಡಿದರು. ವಜಾ ಮಾಡುವುದು ಬೇಡ, ಅವರೇ ರಾಜೀನಾಮೆ ಕೊಟ್ಟು ಹೋಗ್ತಾರೆ ಅಂತ ಹೇಳಿ. ಆದರೆ ಹೈಕಮಾಂಡ್ ಒಪ್ಪಲಿಲ್ಲ, ಅವ್ರ ವಜಾನೆ ಮಾಡಬೇಕು ಅಂತ ಹೇಳಿ. ವಜಾ ಮಾಡುವುದಾಗಲಿ ರಾಜೀನಾಮೆ ಕೊಟ್ಟು ಹೋಗೋದು ಎರಡೂ ಸಂಪುಟದಿಂದ ಹೊರಗೆ ಹೋಗೋದೆ. ಆದರೆ ರಾಜೀನಾಮೆ ಕೊಟ್ಟು ಅವರು ಹೊರಗೆ ಹೋದರೆ ಅವರಾಗೆ ರಾಜೀನಾಮೆ ಕೊಟ್ಟು ಹೊರಗೆ ಹೋದ್ರಂತಾಗುತ್ತೆ. ವಜಾ ಮಾಡಿದರೆ ಕಿತ್ತೆಸೆದರಂತಾಗತ್ತೆ. ಅದು ಅವರ ಒಂದು ಹಿರಿತನಕ್ಕೆ, ಅವರು ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಬೆಳೆದು ಬಂದ ರೀತಿಗೆ ಅವಮಾನ ಮಾಡಿದಾಗ ಆಗುತ್ತೆ. ಅದರಲ್ಲಿ ಎಷ್ಟು ಕೇಳಿಕೊಂಡ್ರು ಅದನ್ನು ಹೈಕಮಾಂಡ್ ಒಪ್ಪಲಿಲ್ಲ. ಅದರಿಂದ ಅವರನ್ನು ವಜಾ ಮಾಡುವಂಥ ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ. ನಾಗೇಂದ್ರ ಅವ್ರದ್ದು ಸ್ಪೆಷಲ್ ಬೇರೆ ಕೇಸು. ಯಾಕಂದರೆ ಅವರ ಇಲಾಖೆಯಲ್ಲಿ ನಡೆದಂಥ ಅವ್ಯವಹಾರದಿಂದಾಗಿ ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ವಾಲ್ಮೀಕಿ ನಿಗಮದ ಹಗರಣ ಅದು. ಯಾಕಂದರೆ ಆ ನಿಗಮದ ಹಣವನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇವರು ಖರ್ಚು ಮಾಡಿದ ಹಿನ್ನೆಲೆಯಲ್ಲಿ ಅದರಲ್ಲಿ ಒಬ್ಬ ಅಧಿಕಾರಿ ಸೂಸೈಡ್ ಮಾಡಿಕೊಂಡ್ರು. ಅವರ ಡೆತ್ ನೋಟಿನ ಆಧಾರದಲ್ಲಿ ನಾಗೇಂದ್ರ ಅವರ ಮೇಲೆ ಕೇಸ್ ಆಯಿತು, ED ಎನ್ಕ್ವೈರಿ ಆಯಿತು, ಅವರು ಜೈಲಿಗೆ ಹೋದರು. ಅದರಿಂದಾಗಿ ಆ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡಬೇಕಾಯಿತು. ಈಗ ಆ ಪ್ರಕರಣಗಳೆಲ್ಲ ಅದರಲ್ಲಿ ಸತ್ಯಾಂಶ ಇಲ್ಲ ಅಂತೇಳಿ ವರದಿ ಬಂದಿದೆ. ಆದರೆ ED ಅವರ ಪ್ರಕರಣ ಹಾಗೆ ಪೆಂಡಿಂಗ್ ಇದೆ. ಆದರೂ ಈ ಆತ್ಮಹತ್ಯೆ ಮಾಡಿಕೊಂಡಂಥ ಪ್ರಕರಣದಲ್ಲಿ ಅವರ ಶಾಮೀಲಾತಿ ಇಲ್ಲ, ಅವರ ಪ್ರಚೋದನೆ ಇಲ್ಲ ಅಂತೇಳಿ ಏನು ವರದಿ ಬಂದಿದೆ. ಅದರಿಂದಾಗಿ ಅವರು ಮತ್ತೆ ಸಂಪುಟಕ್ಕೆ ಸೇರ್ಪಡೆಗೊಳಿಸಬೇಕಂತ ಹೇಳುವಂಥ ಕೂಗು ಇದೆ. ಅದು ಆಗ್ತದೆ ಅಂತ ಹೇಳಿ ಜಮೀರ್ ಅಹಮದ್ ಅವರು ಹೇಳಿರುವಂಥದ್ದು. ಅದು ಆಗ್ಬೋದು. ಮತ್ತು 2 ಸ್ಥಾನಗಳು ಖಾಲಿ ಇದೆ. ಯಾಕಂದರೆ 34 ಸ್ಥಾನಗಳಿರಬೇಕು, 32 ಸ್ಥಾನಗಳಿರುವುದು. ಮತ್ತೆ 2 ಸ್ಥಾನಗಳು ಖಾಲಿ ಇದೆ. ಅದರಲ್ಲಿ ಒಂದು ಸ್ಥಾನವನ್ನು ವಿಧಾನ ಪರಿಷತ್ತಿಗೆ ಕೊಡಬೇಕು, ಮತ್ತೊಂದು ಸ್ಥಾನವನ್ನು ವಿಧಾನ ಸಭೆಯಿಂದ ತುಂಬಬೇಕು ಅಂತ ಇದೆ. ಅದರಿಂದ 4 ಸ್ಥಾನಗಳನ್ನು ಸೇರ್ಪಡೆಗೊಳಿಸಿದರೆ ಅದು ಸಂಪುಟ ಪುನರ್ರಚನೆ ಆಗೋದಿಲ್ಲ, ಸಂಪುಟ ವಿಸ್ತರಣೆ ಆಗುತ್ತೆ. ನೀವು ಪುನರ್ರಚನೆಗೂ ವಿಸ್ತರಣೆಗೂ ವ್ಯತ್ಯಾಸಗಳಿವೆ. ಹಾಗೆ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ 4 ಮಂದಿಯನ್ನು ಸೇರಿಸಿ ಮತ್ತೆ ಅಮೂಲಾಗ್ರವಾಗಿ ಪುನರ್ರಚನೆ ಮಾಡೋದಾದರೆ ಪೋರ್ಟ್ಫೋಲಿಯೋಗಳು ಬದಲಾವಣೆ ಆಗ್ತದೆ. ಆ ರೀತಿಯ ಪ್ರಯತ್ನಕ್ಕೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೈ ಹಾಕ್ತಾರೆ ಎನ್ನುವುದು ನಂಬಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಅದು ತಿಕ್ಕಾಟಕ್ಕೆ ಕಾರಣ ಆಗುತ್ತದೆ. ಒಂದು ಪ್ರಭಾವಿ ಖಾತೆಯಲ್ಲಿದ್ದಂಥವರು, ಈಗ ಗೃಹ ಖಾತೆಯಲ್ಲಿದ್ದವರು, ಜಲಸಂಪನ್ಮೂಲ ಖಾತೆಯಲ್ಲಿದ್ದವರು, ಸಹಕಾರ ಖಾತೆಯಲ್ಲಿದ್ದವರು, ಇಂತಹ ಖಾತೆಯಲ್ಲಿದ್ದಂತಹ ಸಚಿವರುಗಳು ಆ ಖಾತೆಯಿಂದ ಅವರು ಪಲ್ಲಟ ಆದರೆ ಅವರ ಮೇಲೆ ಒಂದು ಸಂಶಯದ ತೂಗುಗತಿ ಇರ್ತದೆ. ಅವರು ಖಾತೆಯನ್ನು ಸರಿಯಾಗಿ ನಿರ್ವಹಿಸದೆ ಮಾಡಲಿಲ್ಲ ಅಂತೇಳಿ. ಸರಿಯಾಗಿ ನಿರ್ವಹಣೆ ಮಾಡಿದರೆ ಅವ್ರನ್ನ ಆ ಖಾತೆಯಿಂದ ಬದಲಾವಣೆ ಮಾಡುವುದಕ್ಕೆ ಆ ಪ್ರಶ್ನೆ ಬರ್ತದೆ. ನಿರ್ವಹಣೆ ಮಾಡಲಿಲ್ಲ ಅಂತೇಳಿ ಅದರಿಂದಾಗಿ ಅದು ಮತ್ತೆ ಅಸಮಾಧಾನಕ್ಕೆ ಕಾರಣ ಆಗ್ಬೋದು. ಆ್ಯಕ್ಚುಲಿ ಆ ಇಡೀ ಸಂಪುಟದಲ್ಲಿ ನಿಮಗೆ ಕೃಷ್ಣ ಬೈರೇಗೌಡರು ಒಬ್ಬರನ್ನು ಬಿಟ್ಟರೆ ಬೇರೆ ಯಾವುದೇ ಸಚಿವರುಗಳು ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಈಗ GST ಕೌನ್ಸಿಲಿಗೂ ಸಹ ರಾಜ್ಯ ಸರ್ಕಾರದ ಪರವಾಗಿ ಇವರು ಅರ್ಥ ಸಚಿವರು ಹೋಗಬೇಕು. ಅರ್ಥ ಸಚಿವರು ಅಂದರೆ ಮುಖ್ಯಮಂತ್ರಿಗಳು ಹೋಗಬೇಕು. ಮುಖ್ಯಮಂತ್ರಿ ಕೈಯಲ್ಲಿ ಅರ್ಥ ಖಾತೆ ಇರೋದರಿಂದ ಆದರೆ ಇಷ್ಟರವರೆಗೆ ಮುಖ್ಯಮಂತ್ರಿಗಳು GST ಮಂಡಳಿಗೆ ಹೋಗಲೇ ಇಲ್ಲ. ಆ GST ಮಂಡಳಿಯಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಸಮರ್ಥವಾಗಿ ವಾದ ಮಾಡಿದ್ದು ಕೃಷ್ಣ ಬೈರೇಗೌಡರೇ. ನಮಗೆ GST ಪರಿಹಾರ ಸಿಗಬೇಕು, GST ಇದು ಮಾಡಬೇಕು ಅಂತ ಎಲ್ಲವನ್ನು ಅವರು ಅಂಕಿ ಅಂಶಗಳ ಸಹಿತ ಇದು ಮಾಡಿದವರು ಕೃಷ್ಣ ಬೈರೇಗೌಡರೇ. ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತಂದವರು ಸಹ ಕೃಷ್ಣ ಬೈರೇಗೌಡರೇ. ಅದರಿಂದಾಗಿ ಆಡಳಿತದ ಬಗ್ಗೆ ಅವರಿಗಿರುವಂಥ ಅನುಭವ, ಯಾಕಂದರೆ ಅವ್ರ ತಂದೆ ಸಹ ಸಿ ಬೈರೇಗೌಡರು ಅಂತೇಳಿ ಅವರು ಹಿರಿಯ ರಾಜಕಾರಣಿ
ಅದರಿಂದಾಗಿ ಆ ಅನುಭವದ ಮೇಲೆ ಕೃಷ್ಣ ಬೈರೇಗೌಡರು ಸಮರ್ಥವಾಗಿ ತನ್ನ ಖಾತೆಯನ್ನು ನಿರ್ವಹಿಸ್ತಾ ಇದ್ದವರು. ಕಂದಾಯ ಇಲಾಖೆ ಅಂತ ಹೇಳಿದರೆ ಸಣ್ಣ ಖಾತೆ ಏನು ಅಲ್ಲ. ಅದರಿಂದಾಗಿ ಅವರಿಗೂ ಸಹ ಕೆಲವೊಂದು ಅವಕಾಶಗಳಿವೆ, ಇಲ್ಲಂತಿಲ್ಲ. ಅದರಿಂದಾಗಿ ಅಂಥವರನ್ನು ಅವರವರ ಖಾತೆಯಿಂದ ನೀವು ಬದಲಾವಣೆ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ಅವರಲ್ಲಿಯೂ ಅಸಮಾಧಾನ ಸೃಷ್ಟಿಯಾಗ್ತದೆ. ಇಂಥ ಸಂದರ್ಭದಲ್ಲಿ ಅಂಥ ಅಸಮಾಧಾನವನ್ನು ಫೇಸ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲ, ಮುಖ್ಯಮಂತ್ರಿಗಳಿಲ್ಲ. ಅದೇ ಅಂಥ ಪ್ರಯತ್ನಕ್ಕೆ ಕೈ ಹಾಕೋದು ಕಷ್ಟ ಅಂತ ಕಾಣ್ತದೆ. ಸರ್, ಇವಿಷ್ಟು ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ವೀಕ್ಷಿಸಿ ವಿ4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore.
AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.